ವೀಕ್ಷಕರೇ, ಹತ್ತೂರ ಬಡಿಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮ. ಹತ್ತೂರಿನಲ್ಲಿ ನಡೆಯುವಂತಹ ಜಾತ್ರೆಗಳಲ್ಲಿ ತುಂಬಾ ಜನ ಸೇರುವಂಥದ್ದು, ತುಂಬಾನೇ ಫೇಮಸ್ ಆಗಿರುವಂತಹ ಜಾತ್ರೆ ಅಂತ ಹೇಳಿದ್ರೆ ಅದು ಪುತ್ತೂರಿನ ಜಾತ್ರೆ. ಜಾತ್ರೆ ಅಂತ ಹೇಳಿದಾಗ ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಎಷ್ಟೇ ಜಾಗೃತರಾಗಿದ್ರೂ ಕೂಡ ಸದ್ದಿಲ್ಲದೆಯೇ ಅದೆಷ್ಟು ಅಹಿತಕರ ಘಟನೆಗಳು ನಡೆಯುತ್ತೆ. ಆದರೆ ಈ ಬಾರಿಯ ಜಾತ್ರೋತ್ಸವದಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡಿಬಾರದು, ಕ್ಷೇತ್ರಕ್ಕೆ ಬರುವಂತಹ ಜಾತ್ರೋತ್ಸವದಲ್ಲಿ ಭಾಗಿಯಾಗುವಂತಹ ಭಕ್ತರಿಗೆ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ 40ಕ್ಕಿಂತಲೂ ಅಧಿಕ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿದ್ದಾರೆ. ಜಾತ್ರೋತ್ಸವ ಪ್ರಾರಂಭ ಆದ ದಿನದಿಂದಲೇ ಸಿಸಿ ಕ್ಯಾಮೆರಾ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ತುಂಬಾ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ, ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಶೇಟ್ ಎಲೆಕ್ಟ್ರಾನಿಕ್ಸ್ನವರ ಸಹಭಾಗಿತ್ವದಲ್ಲಿ ದೇವಾಲಯದ ಗದ್ದೆಗಳಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿರುವಂಥದ್ದು. ನಾವೀಗ ಇಲ್ಲಿ ನೋಡ್ತಾ ಇರುವಂಥದ್ದು CCTV ಕಂಟ್ರೋಲ್ ರೂಮ್ ಆನ್ ವೀಲ್ ಅನ್ನುವಂಥದ್ದು. ವಾಹನದಲ್ಲೇ ಕೂತು ಇಲ್ಲಿ ಅಳವಡಿಕೆ ಮಾಡಿರುವಂಥ ಎಲ್ಲ ಸಿಸಿ ಕ್ಯಾಮೆರಾಗಳ ಕಂಟ್ರೋಲನ್ನು ಮಾಡ್ತಾ ಇರುವಂಥದ್ದು. ಒಳಗೆ ಹೋಗಬೇಕು, ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನೋಡಬೇಕು ನಾವು. ಯಾಕೆಂತ ಹೇಳಿದರೆ ಜಾತ್ರೆಯ ಸಂದರ್ಭದಲ್ಲಿ ಯಾರು ಯಾವಾಗ ಎಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಹೇಳೋದಕ್ಕಾಗಲ್ಲ. ನಾವು ಕಳ್ಳತನ ಮಾಡೇ ಮಾಡ್ತೀವಿ, ಏನಾಗುತ್ತೆ ನೋಡೋಣ, ಸಿಕ್ಕಿದ್ದೇ ಚಾನ್ಸ್ ಅಂತ ನೀವೇನಾದರೂ ಕಳ್ಳತನ ಮಾಡೋದಕ್ಕೆ ಬಂದ್ರಿ ಅಂತ ಹೇಳಿದರೆ ಮಾಡಿದ್ದನ್ನು ಮಹಾರಾಯ ಅನ್ನೋವಂಥದ್ದೇ ಆಗ್ಬಿಡುತ್ತೆ. ಹೌದಲ್ವಾ ಸರ್? ಖಂಡಿತವಾಗ್ಲೂ ಈ ಬಾರಿಯ ಜಾತ್ರೋತ್ಸವದಲ್ಲಿ ಸುಮಾರು ವರ್ಷಗಳಿಂದ ಕೂಡ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡ್ಕೊಂಡು ಬಂದಿದ್ದೀರಾ. ಈ ಬಾರಿ ಕೂಡ ಕಳ್ಳರಿಗಂತೂ ಇದೊಂದು ಅಲರ್ಟ್, ಕಳ್ಳತನ ಮಾಡಬೇಡಿ, ಜಾಗೃತರಾಗಿರಿ ಅನ್ನೋವಂಥದ್ದು. ಎಸ್, ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾಗಿರುವಂಥ ರೂಪೇಶ್ ಶೇಟ್ ಸರ್ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓಕೆ ಸರ್. ಇಲ್ಲಿನ ಕಂಟ್ರೋಲ್ ರೂಮ್ ಬಗ್ಗೆ, ಇಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದರ ಬಗ್ಗೆ ಹೇಳೋದು. ಈಗ ನೀವು ನೋಡ್ತಿದ್ದಾಗೆ ಇಲ್ಲಿಗ ನಮ್ಮ ಹತ್ರ ಕಂಟ್ರೋಲ್ ರೂಮ್ ನೀವು ನೋಡಿದ್ದೀರಿ. ಇದು ಒಂದು ಬಸ್ಸಲ್ಲಿದೆ, ಬಸ್ನಲ್ಲಿ ಫುಲ್ ಸೆಟಪ್ ಮಾಡಿದ್ದೇವೆ. ಇದು CCTV ಕಂಟ್ರೋಲ್ ರೂಮ್ ಆನ್ ವೀಲ್ಸ್ ಅಂತೇಳಿ ಇದನ್ನು ನಾವೇ ಸ್ಟಾರ್ಟ್ ಮಾಡಿರೋದು ಫಸ್ಟಿಗೆ ದಕ್ಷಿಣ ಕನ್ನಡದಲ್ಲಿ 3 ವರ್ಷ ಹಿಂದೆ. ಇದರಲ್ಲಿ ಈಗ ಇಲ್ಲಿ ನೋಡಿ, ನೀವು ಡಿಸ್ಪ್ಲೇ ನೋಡಿ, ಇಲ್ಲಿ ಡಿಸ್ಪ್ಲೇ ಇದೆ, ಕ್ಯಾಮರಾಸ್ ಎಲ್ಲ ಬರಲಿಕ್ಕೆ ಡಿಸ್ಪ್ಲೇ ಎಲ್ಲಗಳಿದೆ. ಅದರ ರೆಕಾರ್ಡಿಂಗ್ ಯೂನಿಟ್ಸ್ ಆಗಲಿ, ಅದರ ಎಲ್ಲ ನಿಮ್ಮ ಟ್ರಾನ್ಸ್ಮಿಷನ್ ಇದೆ, ಏನೇನು ಸಂಬಂಧಪಟ್ಟಿದ್ದು ಎಲ್ಲವೂ ಇಲ್ಲಿ ನಾವು ಸೆಟಪ್ ಮಾಡಿದ್ದೇವೆ. ಮತ್ತು ಇದರ ಜೊತೆಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ, ಮತ್ತು ಡಸ್ಟ್ ನಮಗೆ ಮೇನ್ ಬರಬಾರ್ದು ಅಂತ ಹೇಳುವ ಪರ್ಪಸ್ಸಿಗೆ AC ಸಹ ಅಳವಡಿಸಿದ್ದೇವೆ. ಮತ್ತು ಫುಲ್ ಬ್ಯಾಕಪ್ ಅಂದರೆ ಪವರ್ ಬ್ಯಾಕಪ್ ಬೇಕಂತ ಹೇಳಿ ನಾವು ದೊಡ್ಡ UPS ಅನ್ನು ಸಹ ಇನ್ಸ್ಟಾಲ್ ಮಾಡಿದ್ದೇವೆ. ಮತ್ತು ಫುಲ್ ನಮ್ಮದೊಂದು ಟೀಮ್ 24 hours ಇಲ್ಲಿ 2 ಶಿಫ್ಟಲ್ಲಿ ಇಲ್ಲಿ ಇರ್ತದೆ ಮೇಂಟೈನ್ ಮಾಡಲಿಕ್ಕೆ. ಅಂದರೆ ಏನಾದರೂ ಬ್ರೇಕ್ ಡೌನ್ಸ್ ಆದರೆ ಇಮಿಡಿಯೇಟ್ ಸರಿ ಮಾಡುವಾಗ ಸೊ ಅದಿರ್ತದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಹ ಅವರ ಸಿಬ್ಬಂದಿಯವರು ಸಹ ಇಲ್ಲಿ ಯಾವಾಗಲೂ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಂದು ಕ್ಯಾಮರಾನು ಮಾನಿಟರ್ ಮಾಡ್ತಾ ಇರ್ತೇವೆ. ಎಷ್ಟು ಕ್ಯಾಮರಾ ಇದೆ ಸರ್? ಈಗ ಈ ಸರ್ತಿ ನಮ್ಮದು ಇಲ್ಲಿ 44 ಕ್ಯಾಮರಾ ಇದೆ. ಹೋದ ಸರ್ತಿ ಜಾತ್ರೆದ್ದು ನಾವು ಗದ್ದೆಗೆ 34 ಕ್ಯಾಮರಾಸ್ ಇನ್ಸ್ಟಾಲ್ ಮಾಡಿದ್ದು. ಸೊ ಈ ಸರ್ತಿ ನಾವು 10 ಕ್ಯಾಮರಾ ಜಾಸ್ತಿ ಹಾಕಿದ್ದೇವೆ. ಮತ್ತು ಲಾಸ್ಟ್ ಟೈಮ್ ನಾವು 2 MP ಕ್ಯಾಮರಾ ಹಾಕ್ತಿದ್ದೆವು, ಈ ಸರ್ತಿ 4 MP ನಾವು ಇನ್ಸ್ಟಾಲ್ ಮಾಡಿದ್ದೇವೆ. ಅಂದರೆ ನಮಗೆ ದೇವಸ್ಥಾನದ ಅಧ್ಯಕ್ಷರಾದಂಥ ಈಶ್ವರ್ ಸರ್ ನನಗೆ ಹೇಳಿದರು ಒಂದು ವಾರ ಹಿಂದೆ. ಸೊ ನಮ್ಮ ಕ್ಯಾಮರಾಸ್ ಕೌಂಟ್ಸ್ ಜಾಸ್ತಿ ಆದರೂ ತೊಂದರೆ ಇಲ್ಲ, ಬಟ್ ನಮಗೆ ಕವರೇಜ್ ತುಂಬ ಕಡೆ ಬೇಕು. ಸೊ ಅದರಲ್ಲಿ ನೀವೇನು ಇದು ಮಾಡಬೇಡಿ, ಜಾಸ್ತಿ ಹಾಕಿ. ಸೊ ಅದರಾಗೆ ನಾವು ಸ್ವಲ್ಪ ಕ್ಯಾಮರಾ ಜಾಸ್ತಿ ಮಾಡಿದ್ದೇವೆ. ಮತ್ತು ಅವರು ಹೇಳಿದರು ಕ್ಲಾರಿಟಿ ಸಹ ನಮಗೆ ಮುಖ್ಯ, ತುಂಬ ಒಳ್ಳೇದು ಬೇಕು. ಸೊ ನಾವು 4 MP ಹಾಕಿದ್ದೇವೆ. ಅದೇ ಇಲ್ಲಿಗ ನಮ್ಮ ಈ ಜಾತ್ರೆ ಗದ್ದೆಯಲ್ಲಿರುವ ಮೇನ್ ಎಂಟ್ರಿ ಮತ್ತು ಎಕ್ಸಿಟ್ ನೀವು ನೋಡ್ಬೋದು. ಒಂದು ಕೊಂಬೆಟ್ ಎಂಟ್ರಿ, ಈಚೆಯಿಂದ ನಮ್ಮದು ಪೋಸ್ಟ್ ಆಫೀಸ್ ಹತ್ರದ್ದು ಒಂದು ಎಂಟ್ರಿ ಇದೆ. ಮತ್ತು ಆಚೆ ಸೈಡ್ SLVT ಟೆಂಪಲ್ ಹತ್ರ, ಮತ್ತು ನಮ್ಮ ಆಚೆ ಸೈಡ್ ನಿಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನ ಸೈಡ್. ಸೊ ಎಲ್ಲ ಎಂಟ್ರೀಸ್ ಮತ್ತು ಎಕ್ಸಿಟ್ನಲ್ಲಿ ಕ್ಯಾಮರಾಸ್ ಇದೆ. ಮತ್ತು ಮೇನ್ ಲೊಕೇಶನ್ನಲ್ಲೆಲ್ಲ ನಮ್ಮದು ಎಲ್ಲೆಲ್ಲಿ ಸ್ಟಾಲ್ಸ್ಗಳಿದೆ, ಎಲ್ಲೆಲ್ಲಿ ಈಗ ಜಾಯಿಂಟ್ ವೀಲ್ ಮಕ್ಕಳದ್ದು ಪ್ಲೇಯಿಂಗ್ ಏರಿಯಾ ಅದೆಲ್ಲ ಇದೆಯಲ್ಲ, ಸೊ ಅಲ್ಲೆಲ್ಲ ಕ್ಯಾಮರಾಸ್ ಇದೆ. ಸೊ ಆಲ್ಮೋಸ್ಟ್ ನಾವು ಫುಲ್ ಕ್ಯಾಮರಾಸನ್ನು ಕವರ್ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ನಾವು ಉಳ್ಳಲ್ತಿ ಕಟ್ಟೆ ಸಹ ಕವರ್ ಆಗಿದೆ. ಮತ್ತು ಅಡುಗೆದ್ದು ನಿಮ್ಮ ಅಡುಗೆ ತಯಾರಾಗುವ ಪ್ಲೇಸ್ ಆಗಲಿ, ಮತ್ತು ಅಡುಗೆ ಇದು ವಿತರಣಾ ಪ್ಲೇಸ್, ಮತ್ತು ಪ್ಲಸ್ ಅದರ ಗೋಡೌನ್ಸ್ ಅದೆಲ್ಲ ಕವರ್ ಮಾಡಿದ್ದೇವೆ. ಮತ್ತು ನಾವು ಈ ಸರ್ತಿ ನೆಲ್ಲಿಕಟ್ಟೆ, ಕೊಂಬೆಟ್ಟು ಗ್ರೌಂಡು, ಮತ್ತು ನಿಮ್ಮ ಈಚೆ APMC ಯಾರ್ಡ್, VCದ್ದು ಗ್ರೌಂಡ್. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ನವರು 9 ಜಂಕ್ಷನ್ ನಮಗೆ ಹೇಳಿದ್ದಾರೆ. ಸೊ ಅಲ್ಲಿ ಸಹ ನಾವು ಈ ಪಾರ್ಕಿಂಗಿಗೆ ವ್ಯವಸ್ಥೆ ಒಳ್ಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ, ಮತ್ತು ಸೇಫ್ಟಿಯ ದೃಷ್ಟಿಯಲ್ಲಿ ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಅಲ್ಲಿ ಸಹ ಕ್ಯಾಮರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಓಕೆ, ಇವಾಗ ಜಾತ್ರೆ ಪ್ರಾರಂಭ ಆದ ದಿನದಿಂದಲೇ ಇದೆ ಅಲ್ವಾ? ಹಾಗಾಗಿ ಯಾವುದಾದ್ರೂ ಅಹಿತಕರ ಘಟನೆಗಳು ಆದಂತಹ ಘಟನೆಗಳೇನಾದರೂ ಪ್ರಕರಣ ದಾಖಲಾಗಿದೆ? ಇಲ್ಲ, ಸದ್ಯಕ್ಕೆ ಅಂಥದ್ದೇನಿಲ್ಲ, ಏನಿದು ಆಗಲಿಲ್ಲ. ಮತ್ತು ಹೆಚ್ಚಾಗಿ CC ಕ್ಯಾಮರಾ ಇದೆ ಅಂತ ಹೇಳಿದರೆ ಸಾಧಾರಣ ಜನ ಎಲ್ಲ ಅಲರ್ಟ್ ಆಗ್ತಾರೆ.
ಮತ್ತು ಇದು ಈ ಸರ್ತಿ ಝೂಮ್ ಸಹ ಚೆನ್ನಾಗಿ ಆಗ್ತದೆ ಕ್ಯಾಮರಾ, ಯಾಕಂದರೆ 4 ಮೆಗಾ ಪಿಕ್ಸೆಲ್ ಹಾಕಿದ್ದೇವೆ, 24 hours ಇರ್ತದೆ ಕ್ಯಾಮರಾಸ್. ಅದೇ ನಾವೊಂದು 6 ದಿವಸ ಇದಕ್ಕೆ ಶ್ರಮ ವಹಿಸಿದ್ದೇವೆ. ಅಂದರೆ ನಮಗೆ ಒಂದು ಸಾಧಾರಣ 7,000 ಮೀಟರ್ ಕೇಬಲಿಂಗ್ ಇತ್ತು. ಸೊ ಅದು ಅಷ್ಟು ಮಾಡೋದು ಅಂದರೆ ಸ್ವಲ್ಪ ಹಾರ್ಡ್ ವರ್ಕೆ. ಮತ್ತು ಮೇನ್ ನನ್ನ ಸ್ಟಾಫ್ಸ್, ನನ್ನ ಟೆಕ್ನಿಷಿಯನ್ಸ್ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿದರು ಈ ವರ್ಕ್ನಲ್ಲಿ. ಹಗಲು ರಾತ್ರಿ ಪಾಪ ಒಳ್ಳೆ ದುಡ್ದಿದ್ದಾರೆ, ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಮತ್ತು ಇದನ್ನು ಎಂಡ್ ಆಫ್ ದ ಡೇ ನಮಗೆ ಇದನ್ನು ಒಂದು ವರ್ಕ್ ಫಂಕ್ಷನಿಂಗ್ ಆಗುವ ಹಾಗೆ ಮಾಡಿಕೊಟ್ರು ಅವರು. ಓಕೆ, ಬೇರೆ ಕಡೆಯಲ್ಲಿ ಕೂಡ CC ಕ್ಯಾಮರಾ ಬೇಕು ನಮ್ಮ ಫಂಕ್ಷನ್ನಲ್ಲಿ, ನಮಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳಿದರೆ ನೀವು ವ್ಯವಸ್ಥೆಗಳನ್ನು ಮಾಡಿಕೊಡ್ತೀರಾ ಅವರಿಗೆ ಕೂಡ? ಖಂಡಿತವಾಗಿ ಮಾಡ್ಬೋದು. ಯಾಕಂದರೆ ಈಗ ಅಂದರೆ ಲಾರ್ಜ್ ಸ್ಕೇಲ್ನಲ್ಲಿ ಏನಾದ್ರು ಇದ್ದರೆ, ಈಗ ಒಂದು ಸಣ್ಣ ಫಂಕ್ಷನೆಲ್ಲ ಇದ್ದರೆ 5-6 ಕ್ಯಾಮರಾ ಎಲ್ಲ ಅಂಥದ್ದು ಮಾಡ್ಬೋದು. ಬಟ್ ಇದೀಗ ಲಾರ್ಜ್ ಸ್ಕೇಲಲ್ಲಿ ನೋಡಿ, ಇದು ತುಂಬ ಎಕರೆಗಟ್ಟಲೆ ಜಾಗ ಇದೆ, ಮತ್ತು ಪಾರ್ಕಿಂಗ್ ಲಾಟ್ಸ್ ಎಲ್ಲ ಸುಮಾರು ದೂರ ಇದೆ. ಸೊ ಇಂಥದ್ದಿದ್ರೆ ನಾವು ಇದು ಈ ಕಾನ್ಸೆಪ್ಟ್ನಲ್ಲಿ ನಾವು ಮಾಡ್ಬೋದು. CCTV ಕಂಟ್ರೋಲ್ ರೂಮ್ ಆನ್ ವೀಲ್ಸ್ ಅಂತ ಹೇಳಿ, ಇದು ನಮ್ಮದೇ ಕಾನ್ಸೆಪ್ಟ್ ಇದು. ಸೊ ಇದು ಮಾಡಿಕೊಡ್ಬೋದು. ಯಾವುದಾದ್ರೂ ದೊಡ್ಡ ಫಂಕ್ಷನ್ಸ್, ಜಾತ್ರೆ ಅಂಥದ್ದೇನಾರೆಲ್ಲ ಇದ್ದರೆ ನಾವು ಮಾಡ್ಬೋದು. ತುಂಬ ಗ್ಯಾದರಿಂಗ್ ಇರುವಲ್ಲೆಲ್ಲ ಮಾಡ್ಬೋದು. ಮತ್ತು ಇದೀಗ ನಮಗೆ 8 ವರ್ಷದ ಅನುಭವ ಉಂಟು ಇದನ್ನು ಮಾಡಿ. ಇದರಲ್ಲಿ ಈಗ ಕಂಟ್ರೋಲ್ ರೂಮ್ ಆನ್ ವೀಲ್ಸ್ ನಾವು ಮಾಡಿರೋದು ಇದು 3rd year. ಬಟ್ ಅದಕ್ಕಿಂತ ಹಿಂದೆ ಸಹ ನಾವು 8 ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೇವೆ. ಓಕೆ ಸರ್, ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇದರ ಜೊತೆಗೆ ನೀವು ಏನಾದರೂ ಕಳ್ಕೊಂಡಿದ್ದೀರಾ ಅಂತ ಹೇಳಿದರೆ ಕೂಡ ಇದರ ಅನುಕೂಲವನ್ನು ನೀವು ಪಡ್ಕೊಳ್ಬೋದಾಗಿದೆ. ಎಲ್ಲಾದರೂ ನಾವು ಪರ್ಸ್ ಮಿಸ್ ಆಯಿತು ಅಂತ ಹೇಳಿದರೆ ಅದು ಕಳ್ಳತನವೇ ಆಗಬೇಕು ಅಂತ ಇಲ್ಲ, ಎಲ್ಲಾದರೂ ಬಿಟ್ಟು ಕೂಡ ನೀವು ಬಂದಿರ್ಬೋದು, ಮರ್ತೋಗಿರ್ಬೋದು, ಅದು ಕೂಡ ನಿಮಗೆ ಇಲ್ಲಿ CC ಕ್ಯಾಮರಾ ಹೆಲ್ಪ್ ಮಾಡುತ್ತೆ. ಅದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಳಿ. ಅದರ ಜೊತೆಗೇ ಶೇಟ್ ಎಲೆಕ್ಟ್ರಾನಿಕ್ಸ್ನವರು ಹೇಳಿದರು ಇದಕ್ಕಿಂತ ಮುಂಚೆ ಕೂಡ, ನಾವು ನಿಮ್ಮ ದೊಡ್ಡ ಸ್ಕೇಲ್ನಲ್ಲಿ ನೀವು ಯಾವುದಾದ್ರೂ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಅಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ CC ಕ್ಯಾಮರಾ ಬೇಕು, ನಾವು ಕೂಡ ಅಳವಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಪುತ್ತೂರಿನ ಶೇಟ್ ಎಲೆಕ್ಟ್ರಾನಿಕ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ನಾವು ಡಿಸ್ಪ್ಲೇಯಲ್ಲಿ ಕೂಡ ನಂಬರನ್ನು ಹಾಕ್ತೀವಿ, ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಜಾತ್ರಾ ಗದ್ದೆಯ ಪ್ರತಿ ಎಂಟ್ರೆನ್ಸ್ನಲ್ಲಿ ಕೂಡ CC ಕ್ಯಾಮರಾವನ್ನು ಅಳವಡಿಕೆ ಮಾಡಿರುವಂಥದ್ದು. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು. ಜಾತ್ರೆಗೆ ಬಂದಂತಹ ಭಕ್ತರು ದೇವರನ್ನ ಕಣ್ತುಂಬಿಕೊಳ್ಬೇಕು, ಜಾತ್ರೆಯನ್ನು ಎಂಜಾಯ್ ಮಾಡಬೇಕು, ಯಾವುದೇ ರೀತಿಯ ಟೆನ್ಷನ್ ಕೂಡ ಇಲ್ಲದೆ ಇರಬೇಕು ಅನ್ನುವಂಥ ಉದ್ದೇಶದಿಂದಾಗಿ CC ಕ್ಯಾಮರಾವನ್ನ ಕೂಡ ಅಳವಡಿಸಿರುವಂಥದ್ದು. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಹಲವಾರು ವಿಶೇಷತೆಗಳೆಲ್ಲ ಹೊಸತನಗಳನ್ನು ಆಡ್ ಮಾಡಿದೆ. ಅದರಲ್ಲಿ ಇದು ಕೂಡ ಒಂದು. ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ CC ಕ್ಯಾಮರಾವನ್ನ ಅಳವಡಿಕೆ ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ಭಕ್ತರ ಹಿತದೃಷ್ಟಿಯಿಂದ. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.